ಮೇಯರ್ ಭಾಸ್ಕರ್ ಮೊಯ್ಲಿ ಅವರು ನಗರ ಪ್ರದೇಶದಲ್ಲಿ ನಡೆಯುತ್ತಾ ಇರುವ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ಮೇಯರ್ಗೆ ವಿಪಕ್ಷ ನಾಯಕ ಹಾಗೂ ಅಧಿಕಾರಿಗಳು ಸಾಥ್ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದ ಮುಖ್ಯ ರಸ್ತೆ, ಫುಟ್ಪಾತ್ ಕಾಮಗಾರಿ ಇನ್ನಿತರ ಕಾಮಗಾರಿಗಳನ್ನು ಮಂಗಳೂರಿನ ಪ್ರಥಮ ಪ್ರಜೆಯಾಗಿರುವ ಕೆ ಭಾಸ್ಕರ್ ಮೊಯ್ಲಿ ವೀಕ್ಷಣೆ ಮಾಡಿದ್ರು. ಇನ್ನೊಬ್ಬರಿಗೆ ವಿಪಕ್ಷ ನಾಯಕರು ಅಧಿಕಾರಿಗಳು ಸಾಥ್ ಕೊಟ್ರು. ಕದ್ರಿ ಪಾರ್ಕ್ನಲ್ಲಿ ನಡೆಯುತ್ತಿರುವ ಶೌಚಾಲಯ ನಿರ್ಮಾಣ, ಪಚ್ಚನಾಡಿ ಘನತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣಾ ಪ್ರದೇಶಕ್ಕೆ ಹೋಗುವ ಮುಖ್ಯ ರಸ್ತೆಯ ಕಾಂಕ್ರೀಟೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿ, ವಾಮಂಜೂರು ಮಂಗಳ ಜ್ಯೋತಿ ಶಾಲೆ ಬಳಿ ನಡೆಯುತ್ತಿರುವ ರಸ್ತೆ ಕಾಂಕ್ರೀಟೀಕರಣ, ಕಂಕನಾಡಿ ರೈಲ್ವೆ ಸ್ಟೇಷನ್ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಫಾದರ್ ಮುಲ್ಲರ್ ಜಂಕ್ಷನ್ನಿಂದ ಪಂಪೆಲ್ ಜಂಕ್ಷನ್ವರೆಗೆ ರಸ್ತೆ ಅಭಿವೃದ್ಧಿ ನಡೆಯುತ್ತಿದೆ. ನಗರ ಪ್ರದೇಶದಲ್ಲಿ 21 ಕಡೆಗಳಲ್ಲಿ ವಿವಿಧ ಕಾಮಗಾರಿಗಳು ನಡೆಯುತ್ತಿದ್ದು, ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಮೇಯರ್ ಕೆ ಭಾಸ್ಕರ್ ಮೊಯ್ಲಿ ಹೇಳಿದರು. ಮುಖ್ಯ ರಸ್ತೆ ಇದು ಅಂದರೆ ಬೋಂದೇಲಾಗಿ ಹತ್ತಿರ ಮಂಗಳೂರು, ಹೀಗೆ ವಾಮಂಜೂರು ಏರ್ಪೋರ್ಟ್ ಹೋಗೋದಾಗಲಿ, ಈಗ ಉಡುಪಿ ಹೋಗೋರಾಗಲಿ ಇದು ಹತ್ತಿರ ಅಂತ ರಸ್ತೆ ಆಗಿದ್ದು, ಅದರಿಂದ ಅದು ಸ್ವಲ್ಪ ದೂರ ಆಗ್ತದೆ ಕುಲಶೇಖರಾಗಿ. ಅದರಿಂದ ಇದನ್ನು ನಾವು ಡಂಪಿಂಗ್ ಅದರಲ್ಲಿ ಹಣ ಬರ್ತದೆ. ಆ ಇದರಲ್ಲಿ 3,69,00,000 ಇದು ರಸ್ತೆ ಮತ್ತು ಈಗ ಬರೀ ಸೇತುವೆ ಎಲ್ಲ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಹೆಚ್ಚಿನ ಮಹತ್ವ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಆದಷ್ಟು ಬೇಗ ಕಾಮಗಾರಿ ನಡೆಸಲಾಗುತ್ತದೆ ಎಂದು ಉಪಮೇಯರ್ ಕೆ ಮಹಮ್ಮದ್ ಹೇಳಿದರು. ಅಭಿವೃದ್ಧಿಗೆ ಒತ್ತು ಕೊಟ್ಟು ಮಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ ಜನರಿಗೆ ಬೇಕಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದೇವೆ. ಈ ಕೆಲಸವು ಅತಿ ಶೀಘ್ರದಲ್ಲಿ ಎಲ್ಲವೂ ಪೂರ್ತಿಯಾಗಿ ಲೋಕಾರ್ಪಣೆ ಮಾಡುವಂಥ ಯೋಚನೆ ಕೂಡ ಇದೆ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಒಳ್ಳೆಯ ಆಡಳಿತವನ್ನು ಕೊಡೋದು ಮತ್ತು ಸಾರ್ವಜನಿಕರಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸುವುದು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಗಳಿಗೆ ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ಮೇಯರ್ ತಂಡ ಭೇಟಿ ನೀಡಿದೆ. ಈ ವೇಳೆ ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಪಾಲಿಕೆಯ ಕಮಿಷನರ್ ಮೊಹಮ್ಮದ್ ನಜೀರ್, ವಿಪಕ್ಷ ನಾಯಕ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.